दृष्टं प्रगल्भं परेशम् अखण्डं मजं भानुकोटिप्रकाशं त्रयः शूलनिर्मूलनं शूलपाणिं भजेऽहं भवानीपतिं भावगम्यं कलातीतकल्याणकल्पान्तकारी सदा सज्जनानन्ददाता पुरारी चिदानन्दसन्दोहमोहापहारी प्रसीद प्रसीद प्रभो मन्मथारि न यावत् उमानाथ पादारविन्दं भजन्ति हलोके परे वा नराणां न तावत् सुखं शान्ति सन्तापनाशं प्रसीद प्रभो सर्वभूताधिवासम्। ವೀಕ್ಷಕರೇ, ನಾವೀಗ ಕ್ಷೇತ್ರದ ಇನ್ನೊಂದು ಕಡೆ ಇರುವಂಥದ್ದು ಗೊತ್ತೇ ಇದೆ. ಕ್ಷೇತ್ರದ ಆಗ್ನೇಯ ದಿಕ್ಕಿನಲ್ಲಿ ನಾಗ ಸಾನ್ನಿಧ್ಯ ಇರುವಂಥದ್ದು. ಈಗ ನಾಗ ಸಾನ್ನಿಧ್ಯದ ಬಗ್ಗೆ ಎಲ್ಲರೂ ಕೂಡ ಬರ್ತಾರೆ, ಆ ನಾಗ ಸಾನ್ನಿಧ್ಯ ನೋಡ್ತಾರೆ. ಒಂದು ರೀತಿಯಲ್ಲಿ ನಿನ್ನೆಯ ಕಥೆಯಲ್ಲೇ ಹೇಳಿದ್ದಾರೆ, ಒಂದು ರೀತಿಯಲ್ಲಿ ಹೇಗೆ ನಾಗದೇವರ ಸಾನ್ನಿಧ್ಯ ಕಾಂಕ್ರೀಟೀಕರಣ ಆಗ್ತಾ ಇದೆ, ಅದನ್ನು ತಪ್ಪಿಸುವಂಥ ಕೆಲಸವನ್ನೇ ಆಗಬೇಕಾಗಿದೆ ಅಂತ ನಿನ್ನೆ ಅರುಣ್ ಉಳ್ಳಾಲ್ ಸರ್ ಅವರು ಕೂಡ ಹೇಳಿರುವಂಥದ್ದು. ಇನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಾಗದೇವರ ಸಾನ್ನಿಧ್ಯದ ಇತಿಹಾಸದ ಬಗ್ಗೆ ನಮ್ಮ ಜೊತೆ ಹೇಳಲಿಕ್ಕಿದ್ದಾರೆ. ಮೊದಲನೇದಾಗಿ ಈ ಕ್ಷೇತ್ರದ ಆಗ್ನೇಯ ದಿಕ್ಕಿನಲ್ಲಿ ನಾಗದೇವರ ಸಾನ್ನಿಧ್ಯ ಇರುವಂಥದ್ದು, ಇದ್ರ ಬಗ್ಗೆ ಹೇಳೋದಾದರೆ ತುಳುನಾಡಿನ ಸಾಮಾನ್ಯವಾಗಿ ದೈವಸ್ಥಾನ ಇರಲಿ ದೇವಸ್ಥಾನ ಇರಲಿ ಮಣ್ಣಿನ ಒಡೆಯನಾಗಿ ನಾಗನಿಗೆ ಆರಾಧನೆ ನಡೆಯುತ್ತದೆ. ಅನೇಕ ಕಡೆ ನೀವು ಗಮನಿಸಿದಾಗ ನಾಗ ಎನ್ನುವುದು ಇಡೀ ಆ ನೆಲಕ್ಕೆ ಅಧಿಪತಿಯಾಗಿ ಕಾಣ್ತಾನೆ. ಅದು ಬರೀ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಲಯದಲ್ಲಿ ಮಾತ್ರ ಅಲ್ಲ, ಇಡೀ ತುಳುನಾಡಿಗೆ ಅಧಿಪತಿ. ಅದಕ್ಕಾಗಿ ಈ ನೆಲವನ್ನು ನಾಗಕುಲ, ನಾಗರ ಕಂಡ ಅಂತೆಲ್ಲ ಕರೆದಿದ್ದಾರೆ. ತುಳುನಾಡಿನ ನೀವು ಪ್ರಾಚೀನ ಶಾಸನಗಳೆಲ್ಲ ನೋಡಿದರೆ ತುಳುನಾಡು ಅಂತ ಇಲ್ಲ, ನಾಗಕುಲ, ನಾಗರ ಕಂಡ ಅಂತೆಲ್ಲ ಬರೆದಿದ್ದಾರೆ. ಇಲ್ಲಿಯ ನಾಗಾರಾಧನೆ ಅಂತೂ ಬಹಳ ಪ್ರಸಿದ್ಧವಾದದ್ದು. ಅದು ಎಲ್ಲ ಆರಾಧನೆ ಜೊತೆ ಒಂದು ಸಹ ಸಂಬಂಧವನ್ನು ಇಟ್ಟುಕೊಂಡಿರುವಂಥದ್ದು. ನನಗನಿಸ್ತದೆ ಇಡೀ ವಿಶ್ವದಲ್ಲಿ ದಕ್ಷಿಣ ಕನ್ನಡದ ಕರಾವಳಿ ಭಾಗದಲ್ಲಿ ಅವಿಭಜಿತ ಜಿಲ್ಲೆಗಳಲ್ಲಿ ಆಗುವಷ್ಟು ವೈವಿಧ್ಯಪೂರ್ಣವಾಗಿ ಮತ್ತು ವಿಶೇಷವಾಗಿ ನಾಗಾರಾಧನೆ ಇಡೀ ಜಗತ್ತಲ್ಲಿ ಇನ್ನೊಂದು ಕಡೆ ಆಗುವುದಿಲ್ಲ. ನಮ್ಮಲ್ಲಿ ನಾಗಾರಾಧನೆಗೆ ಒಂದೊಂದು ರೂಪ ಅಲ್ಲ, ಬೇರೆ ಬೇರೆ ಕಲ್ಪನೆಗಳುಂಟು. ಅದು ಸಣ್ಣ ತನುಮೈಪುನಿ ಅಲ್ಲಿಂದ ತಂಬಿಲಾದಿಗಳಿಂದ ತೊಡಗಿ ನಾಗಮಂಡಲ ಉತ್ಸವ ತನಕ ಬೃಹತ್ತಾಗಿ ಮಾಡಲಿಕ್ಕೆ ನಮಗೆ ಗೊತ್ತಿದೆ. ಅದರಲ್ಲಿ ಜನಪದ ವಿಧ ಉಂಟು, ವೈದಿಕ ವಿಧಗಳು ಉಂಟು. ಈ ನಾಗ ತುಳುನಾಡಿನಲ್ಲಿ ನೆಲೆಯಾಗಿರುವಂಥದ್ದು ಒಂದು ಕಾಡಿನಲ್ಲಿ. ಈ ಕಾಡಿಗೆ ನಾವು ಅದು ಅಪ್ಪಟ ದ್ರಾವಿಡ ಶಬ್ದ ನೋಡಿ, ಬನ ಅಂತ. ಬನ ಅದು ಸಂಸ್ಕೃತದ ವನ ಎನ್ನುವುದರ ತದ್ಭವ ರೂಪ. ವ ಎನ್ನುವುದು ಬಾ ಅಕ್ಷರ ಪರಿವರ್ತನೆ ಆಗ್ತದೆ ಎಂಬುದು ಅದು ವ್ಯಾಕರಣದ ಶಾಸ್ತ್ರ. ಈ ರೀತಿ ಬನ ಅಂತ ಹೇಳಿದರೆ ಕಾಡು. ಅದೇ ರೀತಿ ನಾಗನಿಗೆ ಆರಾಧನೆ ಮತ್ತು ದೈವಗಳಿಗೆ ಆರಾಧನೆ ಮಾಡುವಂತಹ ಬನಗಳಿವೆ. ದೇವರ ಕಾಡುಗಳು ಅಂತ ಇದೆ. ನೀವು ಸ್ವಲ್ಪ ಕುಂದಾಪುರ ಕಡೆಗೆ, ಉಡುಪಿ ಕಡೆಗೆಲ್ಲ ಹೋದರೆ ಅಲ್ಲಿ ಬನಗಳನ್ನು ದೇವರ ಕಾಡು ಅಂತ ಕರೀತಾರೆ. ಈ ಸೋಮೇಶ್ವರ ಕ್ಷೇತ್ರದಲ್ಲಿ ಅಂತಹದ್ದೊಂದು ಬನದ ಒಂದು ಸಂಕ್ಷಿಪ್ತ ರೂಪವನ್ನು ನೋಡ್ಬೋದು. ಸಮಗ್ರ ಅಂತ ನಾನು ಹೇಳಲಾರೆ, ಸಂಕ್ಷಿಪ್ತ ರೂಪವನ್ನು ನೋಡ್ಬೋದು. ನನಗೆ ಇದರ ಬಗ್ಗೆ ಹೇಳುವಾಗ ಬಹಳ ಸಂತೋಷ ಏನಾಗ್ತದೆ ಅಂತ ಹೇಳಿದರೆ, ಬನದ ಕಲ್ಪನೆ ತುಳುನಾಡಿನಲ್ಲಿ ಮಾಸಿ ಹೋಗುವ, ಕಳಚಿ ಹೋಗುವ ಈ ಕಾಲದಲ್ಲಿ ಅದರ ಒಂದು ನೈಜ ಸ್ಪರ್ಶವನ್ನು, ಹರ್ಷವನ್ನು ಒಂದು ಭಾವನಾತ್ಮಕವಾಗಿ ಸ್ವೀಕರಿಸುವಂಥ ಒಂದು ಸದಾವಕಾಶವನ್ನು ಸೋಮೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಈ ಊರ ಜನತೆ ಮಾಡಿದೆ ಅಲ್ಲ, ಅದಕ್ಕೆ ನಾವು ತುಂಬ ಸಂತೋಷ ಪಡಬೇಕು ಮತ್ತು ಅದಕ್ಕೆ ಅವರಿಗೆ ಕೃತಜ್ಞರಾಗಿರಬೇಕು. ನಾವೀಗ ಗಮನಿಸಿದ್ದೇವೆ ಇದರ ಆರಂಭದಲ್ಲಿ, ನನ್ನ ಮಾತಿನ ಆರಂಭದಲ್ಲಿ ನೀವು ನೋಡಿದ ಪ್ರಕಾರ ಈ ಕ್ಷೇತ್ರದ ಆಗ್ನೇಯ ದಿಕ್ಕಿನಲ್ಲಿ ಒಂದು ಪ್ರವೇಶ ದ್ವಾರ. ಆ ಪ್ರವೇಶ ದ್ವಾರದ ಹೊರಭಾಗದಲ್ಲಿ ಯಾವ ರೀತಿ ನಾಗರಿಕತೆಯ ಜಗತ್ತುಂಟೋ ಅದರ ಒಳಗೆ ಹೋದ ತಕ್ಷಣ ಬದಲಾಗಿ ಬಿಡ್ತದೆ. ಅಂದರೆ ಮರಗಳಿಂದಲೇ ಆವೃತವಾದಂಥ ಕಾಡು. ಈ ಕಾಡಿನಲ್ಲಿ ಒಂದಷ್ಟು ಬೆಲೆ ಬಾಳುವ ಮರಗಳಿವೆ, ಮತ್ತು ಕಪ್ಪಗಿನ ಶಿಲೆಗಳಿವೆ, ಬಂಡೆಕಲ್ಲು. ಅದು ಸೀಳಿ ಅವುಗಳ ಮಧ್ಯದಿಂದೆಲ್ಲ ಕೆಲವು ಗಿಡಗಳೆಲ್ಲ ಕೊನಾರಿ ಬಂದಿದೆ. ಈ ಎಲ್ಲ ಅಲ್ಲಲ್ಲಿ ಈ ಮರಗಳೆಲ್ಲ ಈಗ ತುಂಬಿರುವ ಕಾರಣ ನೈಸರ್ಗಿಕವಾಗಿ ಬೆಳಕು ಬೀಳದ ಸೂರ್ಯನ ಒಂದು ಎಳೆಯ ರಶ್ಮಿ ಕೂಡ ಒಳಗೆ ಪ್ರವೇಶಿಸುವುದಕ್ಕೆ ಸೆಣಸಾಡುವಂತಹ ಒಂದು ವಾತಾವರಣ ಉಂಟಾಗಿ ಒಳಗಡೆ ಪ್ರವೇಶ ಆಗದೆ ಒಂದು 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 ವಿಚಿತ್ರವಾದಂಥ ಕತ್ತಲೆ, ಒಂದು ಗಾಢತೆ. ನೋಡಿ, ಎಲ್ಲಿ ಗಾಢತೆ ಇದೆಯೋ ಅಲ್ಲಿ ಗೂಢತೆಯೂ ಇದೆ, ನಿಗೂಢತೆಯೂ ಇದೆ. ದೈವ, ನಾಗ, ದೇವರು, ಈ ಲೋಕ ಗೂಢವಾದದ್ದೇ. ಅದು ಬೇಕಾಬಿಟ್ಟಿಯಾಗಿ ಕಣ್ಣೆದುರು ಬಯಲಾಗುವ ವಿಸ್ಮಯ ಅಲ್ಲ, ಅದರೊಳಗೆ ಒಂದಷ್ಟು ಅಡಕತನ ಇದ್ದೇ ಇರ್ತದೆ. ಹಾಗೆ ಈ ನಾಗಬನ, ತುಳುನಾಡಿನ ನಾಗಬನ ದೇವರ ಕಾಡು ಎನ್ನುವ ಕಲ್ಪನೆಗೆ ಒಂದು ಸ್ಪಷ್ಟವಾದ ಉದಾಹರಣೆ. ಇದರ ಒಳಗೆ ಬರುವಾಗಲೇ ಒಂದು ರೀತಿಯ ಭಯ,
ಒಂದು ರೀತಿಯ ಭಕ್ತಿ. ಅದಕ್ಕಿಂತಲೂ ವಿಶೇಷವಾಗಿ ಮಾತಿನಲ್ಲಿ ತಲ್ಲೀನರಾದವರು ತನ್ನಿಂತಾನೆ ತಮ್ಮ ನಾಲಗೆಗೆ ಕಡಿವಾಣ ಹಾಕಿ ಒಂದು ಮೌನಕ್ಕೆ ಜಾರಿ ಬೀಳ್ತಾರೆ. ಅಂದರೆ ಅಂತಹ ಅದೇ ನಾನು ಹೇಳಿದ ಗೂಢತೆ, ಅದು ಆ ಗೌಪ್ಯತೆಯನ್ನು ಇದರೊಳಗೆ ನೋಡಿ. ಎಲ್ಲಿ ಗೂಢತೆ ಇದೆಯೋ ಅಲ್ಲಿ ಪ್ರಶ್ನೆಗಳೇ ಹೆಚ್ಚು, ಉತ್ತರಗಳಿಗೆ ಅವಕಾಶ ಕಡಿಮೆ. ಅಂತಹ ಒಂದು ರಮ್ಯವಾದಂತಹ ಗೋಚರ ಇದರ ಒಳಗೆ ಆಗಲಿಕ್ಕೆ ಸಾಧ್ಯ. ನೋಡಿ, ಇಲ್ಲಿ ಬಂಡೆಗಳಿವೆ, ಮರಗಳಿವೆ, ಎಲೆಗಳನ್ನೆಲ್ಲ ಜೋಡಿಸಿದಂಥ ಕ್ರಮಗಳಿವೆ. ಈ ನಾಗಬನದ ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ಒಳಗಡೆ ಹೀಗೆ ಪ್ರವೇಶ ಮಾಡಿಕೊಂಡು ಬಂದಾಗ ಸಾಮಾನ್ಯವಾಗಿ ನಾಗಬನಗಳಿಗೆ ಎಲ್ಲ ಹೋದರೆ ಒಂದು ನಾಗಶಿಲೆಗಳಿರ್ತದೆ. ಅದು 5 ಹೆಡೆಯದ್ದೋ 7 ಹೆಡೆಯದ್ದೋ ಎಲ್ಲ ಇರೋದು ಕ್ರಮ. ಆದರೆ ಈ ನಾಗಬನದ ಒಳಗೆ ಇರುವಂತಹ ಒಂದು ಶಿಲೆ ಬಹಳ ವಿಸ್ಮಯ. ಮತ್ತು ಅನೇಕರು ಇದರ ಬಗ್ಗೆ ನನಗೆ ಗಮನ ಕೊಡಲಿಲ್ವ ಏನು ಅಂತ ಒಂದು ಶಂಕೆ ಕೂಡ ಇದೆ. ಈ ದೇವಸ್ಥಾನದ ಆಗ್ನೇಯ ಭಾಗದಲ್ಲಿರುವ ನಾಗಬನದ ಒಳಗೆ ಬಂದಾಗ ಅಲ್ಲಿ ಒಂದು ಏಕಶಿಲೆ, ಒಂದು ಬಂಡೆ, ಅದು ಕವಲು ಬಿಟ್ಟು ಮಧ್ಯದಲ್ಲಿ ಸೀಳಿಕೊಂಡು ಕವಲು ಬಿಟ್ಟು ಒಂದು ರೂಪಕ್ಕೆ ಪರಿವರ್ತನೆ ಆಗಿದೆ. ಆ ಕವಲು ಬಿಟ್ಟದ್ದು ಹೇಗುಂಟಂತ ಹೇಳಿದರೆ, ಅದು ನೈಸರ್ಗಿಕವಾಗಿ ನಾಗ ಒಂದು ಹೆಡೆ ಎತ್ತಿದ ರೀತಿ ಕವಲು ಬಿಟ್ಟಿದೆ. ಅದು ನೋಡಿ, ಅದರ ತುದಿ ಮುಂಚಾಚಿದೆ, ನೀವು ಅದನ್ನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಮುಂಚಾಚಿದೆ ಮತ್ತು ಅದರ ಕೆಳಭಾಗದಲ್ಲಿ ಹಿಂಚಾಚಿದೆ. ಈ ಎದುರು ಚಾಚಿದ ಕಾರಣ ನಾಗ ಒಂದು ಹೆಡೆ ಎತ್ತಿ ನಿಂತ ಹಾಗೆ. ಮತ್ತು ಇನ್ನೊಂದು ಬಂಡೆ ಅದಕ್ಕೆ ಆಶ್ರಯ ಕೊಟ್ಟಾಗ ಉಂಟು, ಅದರ ಎದುರಿತು ಆಶ್ರಯ ಕೊಟ್ಟಾಗಿದೆ. ಈ ನೈಸರ್ಗಿಕ ನಾಗಶಿಲೆ ಇದ್ದ ಕಾರಣ ಬಂಡೆ ಒಂದು ಕಾಲಕ್ರಮೇಣದಲ್ಲಿ ಪ್ರಕೃತಿಯಲ್ಲಿ ಆಗುವಂತಹ ವೈಪರೀತ್ಯದಿಂದ ಸೀಳು ಬಿದ್ದದಾಗಿರ್ಬೋದು. ಆದರೆ ಭಾವುಕ ಮನಸ್ಸಿಗೆ ಅದು ನಾಗ ತನ್ನಿಂತಾನೆ ಹೆಡೆ ಎತ್ತಿ ಕಲ್ಲಿನ ರೂಪದಲ್ಲಿ ಪ್ರಕಟ ಆಗಿದ್ದಾನೆ ಎನ್ನುವ ಒಂದು ಕಲ್ಪನೆ ಬರ್ಬೋದು. ಆದರೆ ಈ ಶಿಲೆ ಈ ರೀತಿಯ ಒಂದು ಸಹಜವಾದ ಪ್ರಾಕೃತಿಕವಾದ ರೂಪವನ್ನು ಪಡೆದಿರುವ ಕಾರಣ ಇದನ್ನು ಉದ್ಭವನಾಗ ಅಂತ ಕರೀತಾರೆ. ಉದ್ಭವನಾಗ. ಇನ್ನು ಇದಕ್ಕೊಂದು ಐತಿಹಾಸಿಕವಾದ ಮಹತ್ವ ಇದೆ. ಇವತ್ತು ಆ ಉದ್ಭವನಾಗದ ಕೆಳಗಡೆ ನಮ್ಮ ಆರಾಧನೆಗೆ ಯೋಗ್ಯವಾಗುವುದಕ್ಕೆ, ಏಕೆಂದರೆ ಅಷ್ಟು ಎತ್ತರವಾದಂತಹ ಶಿಲೆಗೆ ಪಂಚಮಯ ಆದಿಯಂತಹ ಪುಣ್ಯ ಪರ್ವ ಕಾಲದಲ್ಲಿ ಕ್ಷೀರಾಭಿಷೇಕ ಮಾಡಿಸುವುದಕ್ಕೆ ಸ್ವಲ್ಪ ಕಷ್ಟ. ಆ ಕಾರಣಕ್ಕೋಸ್ಕರ ಅಲ್ಲಿ ಇವತ್ತು ತಾತ್ಕಾಲಿಕವಾಗಿ ಒಂದು ಪ್ರತಿಷ್ಠೆಯನ್ನು ನಾಳಿನ ದಿನಗಳೆಲ್ಲ ನಾವು ಮಾಡಲಿಕ್ಕಿದ್ದೇವೆ. ಅದರ ಪಕ್ಕದಲ್ಲಿ ಒಂದು ರಕ್ತೇಶ್ವರಿ ಸಾನ್ನಿಧ್ಯ ಇದೆ. ಹಿಂದೆ ಈ ರಕ್ತೇಶ್ವರಿ ಸಾನ್ನಿಧ್ಯ ದೇವಸ್ಥಾನದ ಎಡಪಾರ್ಶ್ವದಲ್ಲಿತ್ತು, ಅಲ್ಲಿ ಒಳಗಡೆ. ಮತ್ತು ದೇವತಾರಾಧನೆ ಆಗುವಂಥ ಸಂದರ್ಭದಲ್ಲಿ ದೈವಾರಾಧನೆಗೆ ಅಲ್ಲಿ ಅವಕಾಶ ಇಲ್ಲ ಎನ್ನುವ ಒಂದು ವೈದಿಕ ಕ್ರಮದ ಆಚರಣೆ ಪ್ರಕಾರ ಆ ರಕ್ತೇಶ್ವರಿಯನ್ನು ಕಾಲಾಂತರದಲ್ಲಿ ಕಳೆದ ಬ್ರಹ್ಮಕಲಶದ ಸಂದರ್ಭದಲ್ಲಿ ಇಲ್ಲಿಗೆ ಸ್ಥಾನಾಂತರ ಮಾಡಿದರು. ನೋಡಿ, ರಕ್ತೇಶ್ವರಿ ಎನ್ನುವಲ್ಲಿ ಒಂದು ಭಿನ್ನಾಭಿಪ್ರಾಯ ಇರುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ರಕ್ತೇಶ್ವರಿ ಎಂಬುದು ವೈದಿಕ ಭಾಷೆಯಲ್ಲಿ, ತುಳುನಾಡಿನಲ್ಲಿ ಆಕೆ ಲೆಕ್ಕೆಸಿರಿ ದೈವ. ಅದು ಲೆಕ್ಕೆಸಿರಿ ಸಾಮಾನ್ಯವಾಗಿ ನಾಗಮೂಲವಾದ ದೈವ, ತುಳುನಾಡಿನ ಆದಿಮೂಲ ದೈವಗಳಲ್ಲಿ ಒಂದು. ನೋಡಿ, ಸುಮ್ಮನೆ ತಮಾಷೆಗೆ ಹೇಳುವುದಾದರೆ ತುಳುವಿನಲ್ಲಿ ಒಂದು ಗಾದೆ ಇದೆ, ಎಂಕೊಂಜಿ ದೈವ ಉಂಡು ಲೆಕ್ಕೆಸಿರಿ ಅನು ಬೆಂದಿನ ಪೂರ ಐಕ್ಯ ಸರಿ ಅಂತ. ಎಂಕೊಂಜಿ ದೈವ ಉಂಡು ಲೆಕ್ಕೆಸಿರಿ ಅನು ಬೆಂದಿನ ಪೂರ ಐಕ್ಯ ಸರಿ ಅಂತ. ಅಂದರೆ ದುಡ್ದದ್ದೆಲ್ಲವನ್ನು ಹಾಕಿ ಸೇವೆ ಮಾಡುವಂತಹ ಉಬ್ಬರದ ಸೇವೆಯನ್ನು ಬಯಸುವಂತಹ ದೈವ ಅದು. ಆದರೆ ಕಾರಣಿಕ ದೈವಗಳಲ್ಲಿ ಒಂದು. ಇನ್ನು ಪೌರಾಣಿಕವಾಗಿ ದೇವಿ ಮಾತು ಮೇಲೆ ರಕ್ತೇಶ್ವರಿಗೆ ಒಂದು ಹಿನ್ನೆಲೆ ಇದೆ, ಅದು ಬೇರೆ ಮಾತು. ಆದರೆ ಇಲ್ಲಿರುವಂಥ ಲೆಕ್ಕೆಸಿರಿ ತುಳುನಾಡಿನ ಲೆಕ್ಕೆಸಿರಿ. ಹಾಗಾಗಿ ನಾಗ ಸಾನ್ನಿಧ್ಯದ ಪಕ್ಕದಲ್ಲೇ ನಾಗಮೂಲವಾಗಿರುವಂಥ ಲೆಕ್ಕೆಸಿರಿ ಎನ್ನುವ ಕಾರಣಕ್ಕೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು ಐತಿಹಾಸಿಕ ಮಹತ್ವ ಏನಂತ ಹೇಳಿದರೆ, ಈ ದೇವಸ್ಥಾನದ ನಾಗಬನದ ನಾಗಶಿಲೆ ಇವತ್ತು ನಾವು ಏನು ನೋಡ್ತಿದ್ದೇವೆ, ಆ ನಾಗಶಿಲೆ ಹಿಂಭಾಗದಲ್ಲಿ ಹಿಂದೆ ಒಂದು ಕೋಟೆ ಇತ್ತಂತೆ. ಅದು ಚೌಟರು ಕಟ್ಟಿಸಿದ ಕೋಟೆ. ಅಬ್ಬಕರಾಣಿ ಇದೇ ಮೇಲೆ ಇರುವಂತಹ ಸೋಮನಾಥನ ಆರಾಧನೆಗೆ ಬರುವಾಗ ಅನುಕೂಲ ಆಗಲಿ ಅಂತ ಹೇಳುವುದಕ್ಕೆ ತಂಗುವುದಕ್ಕೆ ಮಾಡಿದ ಒಂದು ಅರಮನೆ ಇತ್ತು. ಅದು ಚೌಟರ ಅರಮನೆ, ಅದು ತಾತ್ಕಾಲಿಕ ಅರಮನೆ. ಆ ಅರಮನೆಯಲ್ಲಿ ಸಾಧ್ಯವಾದ ಸಂದರ್ಭದಲ್ಲಿ ಆಕೆ ಬಂದು ನಿಲ್ತಿದ್ಲು. ಮತ್ತು ಪ್ರತಿ ದಿವಸ ಕೂಡ ದೇಗುಲಕ್ಕಿಂತ ಹೋಗುವುದಕ್ಕಿಂತ ಮೊದಲು ಇಲ್ಲಿಗೆ ಬರ್ತಿದ್ಲು. ಇಲ್ಲಿ ಬಂದ ನಂತರ ಆ ಅರಮನೆಯಲ್ಲಿ ಇದ್ದುಕೊಂಡು ಪಕ್ಕದಲ್ಲಿ ಒಂದು ಸ್ನಾನಘಟ್ಟ ಇತ್ತು. ಇವತ್ತು ಅದರ ಅವಶೇಷಗಳುಂಟು. ಅದೇಕೆ ನಮ್ಮ ಜನ ಅದರ ಕಡೆಗೆ ಕುತೂಹಲ ತೋರಿಸ್ತಿಲ್ವೋ ನನಗೆ ಗೊತ್ತಿಲ್ಲ. ಅವಶೇಷಗಳುಂಟು. ಆ ಸ್ನಾನಘಟ್ಟ ಇತ್ತು. ಮತ್ತು ಆ ಸ್ನಾನಘಟ್ಟದಲ್ಲಿಯೇ ಆಕೆ ಮಿಂದು ಅಲ್ಲೇ ಪಕ್ಕದಲ್ಲಿ ಒಂದು ಪೂತ ಕೊಪ್ಪಳ ಅಂದರೆ ಹೂವಿನ ತೋಟ ಇತ್ತು. ಅದಕ್ಕೂ ಸಾಕ್ಷಿಗಳಿತ್ತು. ಆ ಹೂ ತೋಟದಿಂದಲೇ ಮೇಲಿನ ಸೋಮನಾಥನಿಗೆ ಆಕೆ ಹೂ ಕೊಯ್ದು ತಗೊಂಡು ಹೋಗ್ತಿದ್ಲು ಅಂತ ಚಾರಿತ್ರಿಕ ಉಲ್ಲೇಖ ಉಂಟು. ಇದು ಬರೀ ಮಾತಲ್ಲ, ಉಲ್ಲೇಖಗಳುಂಟು. ಹಾಗಾಗಿ ಇವತ್ತು ಅದು ಶಿಥಿಲಾಗಿದೆ, ನಿರ್ಲಕ್ಷ್ಯಕ್ಕೊಳಗಾಗಿದೆ. ಜನರಿಗೆ ದೇಗುಲಗಳ ನಿರ್ಮಾಣದ ಭರಾಟೆಯಲ್ಲಿ ಪ್ರಾಚೀನತೆಯನ್ನು ಉಳಿಸಿಕೊಡುವ ಆಸಕ್ತಿ ಕಡಿಮೆ ಆಗಿದೆ. ನಾನು ಯಾವತ್ತೂ ಹೇಳುವುದುಂಟು, ತುಳುವಿನಲ್ಲಿ ಪೊರ್ಲು ಅಲ್ಲ, ಅದರ ಜೊತೆ ತಿರ್ಲು ಬೇಕು, ಆಗ ಮಾತ್ರ ಪೊರ್ಲಿಗೆ ಅರ್ಥ ಬರುವುದು. ಆ ಚೆಲುವು ಕಾಣ್ತಾ ಉಂಟು, ಆದರೆ ಅದರ ಒಳಗಿನ ತಿರುಳನ್ನು ಹುಡುಕುವಂತಹ ಒಂದು ಪ್ರಯತ್ನ, ಆಸಕ್ತಿ, ಕುತೂಹಲ
ಕೌತುಕತೆ ನಮ್ಮ ಜನರಿಗೆ ಬೇಕಾಗಿರುವುದು ಬಹಳ ಮುಖ್ಯ. ಅಂತೂ ಒಟ್ಟಂದದಲ್ಲಿ ಈ ಕ್ಷೇತ್ರದ ಒಟ್ಟು ಆಕರ್ಷಣೆಯಲ್ಲಿ ಕಡಲು ಹೇಗೋ, ರಾಜಗೋಪುರ ಹೇಗೋ, ಆಲಯಗಳು ಹೇಗೋ, ಶಾಸನಗಳು ಹೇಗೋ, ಸಪ್ತಮಾತೃಕೆಗಳು ಹೇಗೋ, ಗಣಪತಿ ಗುಡಿ, ಇದೆಲ್ಲ ಈ ಕ್ಷೇತ್ರದ ವಿಶೇಷತೆಗಳು. ನೀವೇನು ಐತಿಹಾಸಿಕವಾಗಿ ಗುರುತಿಸಲಿಕ್ಕೆ ಸಾಧ್ಯ ಅಂತ ಹೇಳುವಾಗ ಅದನ್ನೆಲ್ಲ ಹೇಳ್ಬೋದು. ಹಾಗೆ ಈ ನಾಗಬನ ಕೂಡ ವಿಶೇಷತೆಗಳಲ್ಲಿ ಒಂದು. ಬಂದವರು ತಪ್ಪದೆ ಕ್ಷೇತ್ರ ಪ್ರಾಂಗಣಕ್ಕಿಂತ ಹೊರಭಾಗದಲ್ಲಿ ಆಗ್ನೇಯ ದಿಕ್ಕಿನಲ್ಲಿರುವಂತಹ ಈ ನಾಗಬನದ ಒಂದು ಚಂದವನ್ನು, ಒಂದು ರೋಮಾಂಚನದ ಸ್ಪರ್ಶವನ್ನು, ನೋಟವನ್ನು ಕಣ್ಣು ತುಂಬಿಕೊಡೋದು ತೀರಾ ಅವಶ್ಯ ಅಂತ ನನ್ನ ಅನಿಸಿಕೆ. ವೀಕ್ಷಕರೇ, ಗೊತ್ತಾಗಿದೆ ಕ್ಷೇತ್ರದ ಆಗ್ನೇಯ ದಿಕ್ಕಿನಲ್ಲಿರುವಂಥ ನಾಗ ಸಾನ್ನಿಧ್ಯ ಬಗ್ಗೆ ತುಂಬ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಎಲ್ಲೋ ಒಂದು ಮಟ್ಟಿಗೆ ಈಗ 2021 ಈಗಲೇ ಒಂದು ರೀತಿಯಲ್ಲಿ ನಾವೆಲ್ಲ ವಿದ್ಯಾವಂತರಾಗಿ ಎಲ್ಲೊಂದು ಕಡೆ ಹೋಗ್ತಾ ಇದ್ದೀವಿ. ಕ್ಷೇತ್ರಗಳನ್ನು ಪ್ರತಿಯೊಂದು ಅಂದರೆ ನಾಗ ಸಾನ್ನಿಧ್ಯಗಳನ್ನ ಹೆಚ್ಚಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಕಾಂಕ್ರೀಟೀಕರಣ ಮಾಡ್ತಾ ಇದ್ದಾರೆ. ಅವೆಲ್ಲವನ್ನು ಕೂಡ ವಿದ್ಯಾವಂತರಾಗಿ ನಾವು ತಪ್ಪಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾಗಿ ನಾಗ ಸಾನ್ನಿಧ್ಯದ ಬಗ್ಗೆ ಕ್ಷೇತ್ರದ ಸೋಮೇಶ್ವರ ಕ್ಷೇತ್ರದ ಆಗ್ನೇಯ ದಿಕ್ಕಿನಲ್ಲಿರುವಂತಹ ನಾಗದ ಸಾನ್ನಿಧ್ಯದ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಕ್ಷೇತ್ರದ ಇನ್ನೊಂದು ಕಡೆಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ, ಬನ್ನಿ.